ರಿಕ್ಷಾದಲ್ಲಿ ಮರೆತು ಹೋಗಿದ್ದ ನಗದು ಚಿನ್ನಾಭರಣ ದಾಖಲೆ ಪತ್ರಗಳು ಇದ್ದಂತಹ ಬ್ಯಾಗ್ ಅನ್ನು ರಿಕ್ಷಾ ಚಾಲಕ ಪೊಲೀಸರ ಮೂಲಕ ವಾರಸುದಾರರಿಗೆ ಹಸ್ತಾಂತರ ಮಾಡುವ ಮೂಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ನಜೀರ್ ಪ್ರಾಮಾಣಿಕತೆಯನ್ನ ಮೆರೆದಂತಹ ಆಟೋ ಚಾಲಕರಾಗಿದ್ದಾರೆ. ಮಧುಕರ್ ರಾವ್ ಎಂಬುವರು ಸೂರತ್ನಿಂದ ತಮ್ಮ ಸಂಬಂಧಿಕರ ಆರತಕ್ಷತೆ ಕಾರ್ಯಕ್ರಮಕ್ಕಾಗಿ ಉಡುಪಿಯ ಶಾಮಿಲಿ ಹಾಲ್ಗೆ ಮೇ 17ರಂದು ಬಂದಿದ್ದು, ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮಧ್ಯಾಹ್ನ 3 ಗಂಟೆಗೆ ಆಟೋ ರಿಕ್ಷಾವೊಂದರಲ್ಲಿ ತೆರಳಿದ್ರು. ಈ ವೇಳೆ ಅವರು ತಮ್ಮ ಲಗೇಜ್ ಅನ್ನ ರಿಕ್ಷಾದಲ್ಲಿಯೇ ಮರೆತು ಬಿಟ್ಟು ಹೋಗಿದ್ರು. ಬಹಳ ಹೊತ್ತಿನ ಬಳಿಕ ನಗರದ ಹಾಜಿ ಅಬ್ದುಲ್ಲಾ ಆಟೋ ನಿಲ್ದಾಣದ ರಿಕ್ಷಾ ಚಾಲಕ ನಜೀರ್ ಅವರು ಆ ಲಗೇಜ್ ಅನ್ನ ತನ್ನ ರಿಕ್ಷಾದಲ್ಲಿ ಇರುವುದನ್ನ ಗಮನಿಸಿದ್ರು. ಕೂಡಲೇ ಅದನ್ನ ಅವರು ನಗರ ಠಾಣೆಗೆ ನೀಡಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಈ ಬ್ಯಾಗ್ನಲ್ಲಿ ನಗದು ಚಿನ್ನಾಭರಣ ಬಟ್ಟೆ ಬರೆಗಳು ಹಾಗೂ ದಾಖಲೆ ಪತ್ರಗಳು ಇದ್ವು. ಆ ಬ್ಯಾಗ್ ಅನ್ನ ನಗರ ಪೊಲೀಸ್ ಠಾಣೆಯಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು, ಬ್ರಿಜೇಶ್, ಪೊಲೀಸ್ ಉಪನಿರೀಕ್ಷಕ ವಾಸಪ್ಪ ನಾಯಕ್ ಸಮಕ್ಷಮ ನಗರ ಠಾಣಾ ಪೊಲೀಸ್ ನಿರೀಕ್ಷಕ ಪ್ರಮೋದ್ ಕುಮಾರ್ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ರು.